ಪುತ್ತೂರಿನ ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾತಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ವಿಶ್ವವಿಖ್ಯಾತವಾದುದು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಧ್ವಜಾವರೋಹಣದ ಮಾರನೇ ದಿನ ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾತಿ ದೇವಸ್ಥಾನದ ನೇಮ ನಡಾವಳಿಗೆ ಕೊನೆ ಮುಹೂರ್ತ ನಡೆಯುತ್ತದೆ. ಅದಾದ 5 ದಿನಗಳ ಬಳಿಕ ವಲಸರಿ ಗದ್ದೆಯಲ್ಲಿ ಮುಂಡ್ಯ ಹಾಕುವ ಮತ್ತು ಚೆಂಡು ಉರುಳಿಸುವ ಕಾರ್ಯಕ್ರಮದ ಮೂಲಕ ನೇಮ ನಡಾವಳಿಗೆ ಚಾಲನೆ ನೀಡಲಾಗುತ್ತದೆ. ಬಲ್ನಾಡು ಕ್ಷೇತ್ರಕ್ಕೂ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧವಿದೆ. ಹಿಂದೆ ಈ ಭಾಗವು ಜೈನ ವಂಶಸ್ಥರು ಇದ್ದ ಸ್ಥಳವಾಗಿತ್ತು. ಬಲ್ಲಾಳರು ಇದ್ದ ಸ್ಥಳವಾದ್ದರಿಂದ ಬಲನಾಡು ಎನ್ನುವ ಹೆಸರು ಬಂತೆನ್ನುವ ಐತಿಹ್ಯವಿದೆ. ಜೊತೆಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಬಲಭಾಗಕ್ಕೆ ಇರುವ ನಾಡು ಆದ್ದರಿಂದ ಬಲನಾಡು ಎನ್ನುವ ಹೆಸರು ಬಂತೆನ್ನುವ ವಿಚಾರವೂ ಇದೆ. ಕೃಷ್ಣಾಚಿಂತನೆಯಲ್ಲಿ ಮೊನ್ನೆ ಶ್ರೀ ಮಹಾಲಿಂಗೇಶ್ವರ ದೇವರ ಕೃಷ್ಣಾಚಿಂತನೆ ಆದಂತಹ ಸಂದರ್ಭದಲ್ಲಿ ಇದು ಪಾರ್ವತಿಯೇ ಎಂಬಂಥ ವಿಚಾರ ಕೃಷ್ಣಾಚಿಂತನೆಯಲ್ಲಿ ತಿಳಿದು ಬಂದಿದೆ. ಇಲ್ಲಿ ಪ್ರತಿ ವರ್ಷ ನಡೆಯುವಂತಹ ಒಂದು ಜಾತ್ರೆ ಅಂತ ಹೇಳಿದರೆ ನೇಮೋತ್ಸವ. ಆ ನೇಮೋತ್ಸವಕ್ಕೆ ಶ್ರೀ ಮಹಾಲಿಂಗೇಶ್ವರ ದೇವರ ಆರಾಟು ಎಲ್ಲ ನಡೆದು ಧ್ವಜವನ್ನು ಇಳಿಸಿದ ಮೇಲೆ ಆಮೇಲೆ ಅದಕ್ಕಿಂತ ಮರುದಿವಸ 19ನೇ ತಾರೀಕಿಗೆ ಧ್ವಜವನ್ನು ಅಲ್ಲಿ ಕೊಡಿ ಇಳಿಸಿದ ಮೇಲೆ ಇಲ್ಲಿ ಮರುದಿವಸ ಅಂದರೆ 20ನೇ ತಾರೀಕಿನ ದಿವಸ ಏಪ್ರಿಲ್ 20ನೇ ತಾರೀಕಿಗೆ ಗೊನೆ ಮುಹೂರ್ತ ಆದ ಮೇಲೆ 25ನೇ ತಾರೀಕಿಗೆ ಮುಂಡೆ ಹಾಕುವುದು ಅಂತ ಲೆಕ್ಕ. ಮುಂಡೆ ಹಾಕುವುದು ಅಂತ ಹೇಳಿದರೆ ದೇವರಿಗೆ ಆ ಒಂದು ಧ್ವಜಾರೋಹಣ ಆಗಿ ಆಮೇಲೆ ಜಾತ್ರೆ ನಡೆಯುವಂಥದ್ದು. ಹಾಗೆ ದೈವಗಳಿಗೆ ಮುಂಡೆ ಹಾಕುವುದು ಅಂತ ಇಲ್ಲಿಯ ಸಂಪ್ರದಾಯ. ಆ ಪ್ರಕಾರದಲ್ಲಿ 25ನೇ ತಾರೀಕಿಗೆ ಮುಂಡೆ ಹಾಕಿ ಅದರ ಒಟ್ಟಿಗೆ ಚೆಂಡು ಹಾರಿಸುವುದಂತ ಲೆಕ್ಕ. ಅಂದರೆ ಅದು ಹೇಗೆ ಅಂತ ಹೇಳಿದ್ರೆ ಮುಂಡೆ ಹಾಕಿದ ಮೇಲೆ ನಾವು ತುಳುವಿನಲ್ಲಿ ಮುಂಡೆ ಬಾರದು ಚೆಂಡು ಬಾರಾಪಣೆ ಅಂತ ಹೇಳ್ತೇವೆ. ಅಂದರೆ ಚೆಂಡು ಬಾರಾಪುವುದು ಅಂತ ಹೇಳಿದ್ರೆ ಎಂತ ಅಂತ ಹೇಳಿದರೆ ಅದು ಪ್ರಧಾನ ಅರ್ಚಕರೇ ಅಲ್ಲಿ ಚೆಂಡನ್ನು ಉರುಳಿಸುವಂತಹದ್ದು. ಆಮೇಲೆ ಅದನ್ನು ಕುಟ್ಲಿಕ್ಕೆ ಒಂದು ಸಮುದಾಯ ಉಂಟು, ಗೌಡ ಸಮುದಾಯದವರು ಇದ್ದಾರೆ. ಅಲ್ಲಿ ಆ ಒಂದು ಗದ್ದೆಗೆ 3 ಸಲ ಆ ಚೆಂಡನ್ನು ಕುಟ್ಟಬೇಕು ಕಾಲಿನಲ್ಲಿ. ಮುಂದೆ ಹಾಕಿದ ಮೇಲೆ ವಿಶೇಷ ಅಂತ ಹೇಳಿದರೆ ಈ ಬಲ್ನಾಡು 2 ಊರು ಅಂತ ಲೆಕ್ಕ. ಬಲ್ನಾಡು 2 ಊರು ಅಂತ ಹೇಳಿದರೆ ಕೆಳಗಿನ ಬಲ್ನಾಡು ಮೇಲಿನ ಬಲ್ನಾಡು ಅಂತ 2 ಊರು ಅಂತ ಲೆಕ್ಕ. ಆ 2 ಊರಿನವರು 2 ಬಲ್ನಾಡಿನವರು ಕೂಡ 2 ಊರಿನವರು ಕೂಡ ಮುಂಡೆ ಹಾಕಿದ ಮೇಲೆ ತಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗುವ ಹಾಗೆ ಇಲ್ಲ. ಅದು ಇಲ್ಲಿಯ ಸಂಪ್ರದಾಯ. ಹಾಗೆ 20ನೇ ತಾರೀಕಿನ ದಿವಸ ಗೊನೆ ಕಡಿದ ನಂತರ ಚಾಕ್ರಿಯವರು ಅಂದರೆ ಚಾಕ್ರಿಯವರು ಅಂತ ಹೇಳಿದರೆ ಅರ್ಚಕ ಸ್ಥಾನದಲ್ಲಿರುವವರು, ಹಾಗೆ ಬೇರೆ ಬೇರೆ ರೀತಿಯಾದ ಪಾತ್ರಿಯವರಿದ್ದಾರೆ. ದಂಡನಾಯಕ ಪಾತ್ರಿ ಇದ್ದಾರೆ, ಉಳ್ಳಾಲ್ತಿ ಪಾತ್ರಿ ಇದ್ದಾರೆ, ಮಲರಾಯ ಪಾತ್ರಿಯವರು ಎಲ್ಲ ಚಾಕ್ರಿಯವರು ಕೂಡ 20ನೇ ತಾರೀಕಿನ ನಂತರ ಅವರು ತಡೆಯುವ ಹಾಗಿಲ್ಲ. ಅಂದರೆ ಬೇರೆ ಊರಲ್ಲಿ ಅವರು ಹೋಗಿ ನಿಲ್ಲುವ ಹಾಗಿಲ್ಲ. ಇದು ಇಲ್ಲಿಯ ಸಂಪ್ರದಾಯ. ಅಂತೆಯೇ ಈ ಬಾರಿಯ ಜಾತ್ರಾ ಮಹೋತ್ಸವಕ್ಕೂ ಚಾಲನೆ ದೊರೆತಿದ್ದು ಏಪ್ರಿಲ್ 25ರಂದು ಬಲ್ನಾಡು ಶ್ರೀ ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನದಲ್ಲಿ ಮುಂಡ್ಯ ಹಾಕುವ ಕಾರ್ಯಕ್ರಮ ನಡೆಯಿತು. ಸಂಪ್ರದಾಯದಂತೆ ದೇವಸ್ಥಾನದ ಪ್ರಧಾನ ಅರ್ಚಕರು ಚೆಂಡನ್ನ ಗದ್ದೆಗೆ ಉರುಳಿಸಿ ಗೌಡ ಸಮುದಾಯದ ಪ್ರತಿನಿಧಿ ಗದ್ದೆಯುದ್ದಕ್ಕೂ ಚೆಂಡನ್ನ ಉರುಳಿಸುವ ಮೂಲಕ ನೇಮ ನಡಾವಳಿಗೆ ಚಾಲನೆ ನೀಡಲಾಯಿತು. ಬೆಳಗ್ಗೆ ಭಂಡಾರದ ಮನೆಯಲ್ಲಿ ಪ್ರಧಾನ ಅರ್ಚಕ ರವಿಚಂದ್ರ ನೆಲ್ಲಿತ್ತಾಯರು ಪ್ರಾರ್ಥನೆ ಮಾಡಿದ್ರು. ಮಲರಾಯ ದೈವದ ದರ್ಶನ ಪಾತ್ರಿ ಭಂಡಾರದ ಮನೆಯಲ್ಲಿ ಅನುಮತಿ ಪಡೆದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಾಧವಗೌಡ ಕಾಂತಿಲ ಮತ್ತು ಸದಸ್ಯರು ಹಾಗೂ ಊರಿನವರು ಸೇರಿಕೊಂಡು ವಲಸರಿ ಗದ್ದೆಗೆ ಹೋಗಿ ಅಲ್ಲಿ ಮುಂಡ್ಯ ಹಾಕಿ ಬಳಿಕ ಗದ್ದೆಗೆ ಚೆಂಡು ಉರುಳಿಸುವ ಕಾರ್ಯಕ್ರಮ ನಡೆಯಿತು. ದೇವಸ್ಥಾನದ ಪ್ರಧಾನ ಅರ್ಚಕ ರವಿಚಂದ್ರ ನೆಲ್ಲಿತ್ತಾಯ ಗದ್ದೆಗೆ ಚೆಂಡನ್ನ ಉರುಳಿಸಿದ್ರು. ಬಳಿಕ ಗೌಡ ಸಮುದಾಯದ ಉಮೇಶ್ ಗೌಡರು ಗದ್ದೆಯುದ್ದಕ್ಕೂ ಚೆಂಡನ್ನ ಉರುಳಿಸಿಕೊಂಡು 3 ಸುತ್ತು ಬರುವ ಮೂಲಕ ನೇಮ ನಡಾವಳಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಾಧವಗೌಡ ಕಾಂತಿಲ, ಸದಸ್ಯರಾದ ಕಿರಣ್ ಕುಮಾರ್ ರೈ, ಭೋಜರಾಜ ಗೌಡ, ಶಾಮಣ್ಣ ನಾಯಕ್, ನಾರಾಯಣ ಪೂಜಾರಿ, ಅಶೋಕ್ ಕುಮಾರ್,
ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷ ಚನಿಲ ತಿಮ್ಮಪ್ಪ ಶೆಟ್ಟಿ, ತಿಮ್ಮಪ್ಪ ಗೌಡ, ಮಾಜಿ ಸದಸ್ಯರಾದ ಚಿದಾನಂದ ಬೈಲಾಡಿ, ಸೀತಾರಾಮ ಭಟ್, ರವಿಕೃಷ್ಣ ಕಲ್ಲಾಚೆ, ಮ್ಯಾನೇಜರ್ ಚಂದ್ರಶೇಖರ ಭಟ್ ಸೇರಿದಂತೆ ಹಲವಾರು ಮಂದಿ ಭಕ್ತರು ಉಪಸ್ಥಿತರಿದ್ದರು. ಬಾಕಿ ಎಲ್ಲ ದೇವಸ್ಥಾನಗಳಲ್ಲಿ ಕೊಡಿ ಏರುವಂಥ ಒಂದು ಕಾರ್ಯಕ್ರಮ ಇರ್ತದೆ. ಆದರೆ ಇಲ್ಲಿ ಒಂದು ಮುಂಡೆ ಹಾಕುವ, ಆ ಕೊಡಿ ಏರುವ ರೀತಿಯಲ್ಲಿ ಮುಂಡೆ ಹಾಕುವಂಥ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ಅಂದರೆ ನಾಳೆ 26ನೇ ತಾರೀಕು ಸಂಜೆ ಗಂಟೆ 7ಕ್ಕೆ ಸರಿಯಾಗಿ ಫರವಣಿಗೆ ಎಣ್ಣೆ ಕೊಡುವಂಥ ಕಾರ್ಯಕ್ರಮ ಕೂಡ ನಡೆದು ಬರಲಿಕ್ಕಿದೆ. ಮತ್ತು 27ನೇ ತಾರೀಕಿಗೆ ಶ್ರೀ ಬಟ್ಟಿವಿನಾಯಕ ದೇವಸ್ಥಾನದಲ್ಲಿ ಮಹಾಪೂಜೆ ಮತ್ತು ಬ್ರಹ್ಮ ಸಂತರ್ಪಣೆ ಕಾರ್ಯಕ್ರಮ ಮಧ್ಯಾಹ್ನ ನಡೆದು ರಾತ್ರಿ ಗಂಟೆ 7ಕ್ಕೆ ಅಲ್ಲಿ ಬಟ್ಟಿವಿನಾಯಕ ದೇವಸ್ಥಾನದಲ್ಲಿ ರಂಗಪೂಜೆ ಕಾರ್ಯಕ್ರಮ ನಡೆದು ನಂತರ ಇಲ್ಲಿ ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನದಲ್ಲಿ ರಾತ್ರಿ ಸಾಧಾರಣ 8:30 ಗಂಟೆ ಸರಿಯಾಗಿ ಈ ಭಂಡಾರ ಸ್ಥಾನದಿಂದ ಮಾಡಸ್ಥಾನಕ್ಕೆ ಭಂಡಾರ ಹೊರಟು ಅಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಅಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆದು ಮರುದಿವಸ ಬೆಳಿಗ್ಗೆ 28ನೇ ತಾರೀಕಿಗೆ ಸಾಧಾರಣ ಒಂದು 6 ಗಂಟೆ ಅಂದಾಜಿಗೆ ಶ್ರೀ ದಂಡನಾಯಕ ವಲಸಾರಿ ನೇಮ ಕೂಡ ಇಲ್ಲಿ ಈ ವಲಸಾರಿಯಲ್ಲಿ ನಡಲಿಕ್ಕಿದೆ. ತದನಂತರ 10:30 ಗಂಟೆಗೆ ಸರಿಯಾಗಿ ಶ್ರೀ ಉಳ್ಳಾಲ್ತಿ ನೇಮ ನಡೀಲಿಕ್ಕಿದೆ. ಇನ್ನು ಇಲ್ಲಿ ನಡೆಯುವ ಚೆಂಡು ಸಮರ್ಪಣೆಗೂ ತನ್ನದೇ ಆದ ವಿಶೇಷತೆ ಇದೆ. ಪ್ರತಿ ವರ್ಷ ಬಲ್ನಾಡು ದೇವಸ್ಥಾನದ ನೇಮ ನಡಾವಳಿಯಲ್ಲಿ ಚೆಂಡು ಸಮರ್ಪಣೆಯನ್ನ ಸಮಗಾರ ಕುಟುಂಬದವರು ಮಾಡುತ್ತಾರೆ. ಪುತ್ತೂರು ಪಡೇಲ್ ನಿವಾಸಿ ನಗರಸಭೆ ಕಚೇರಿಯ ಬಳಿಯ ಶೀನ ಎಂಬುವರು ಹಿರಿಯರ ಮಾರ್ಗದರ್ಶನದಂತೆ ಚರ್ಮದಿಂದ ಚೆಂಡು ತಯಾರಿಸಿ ಬಳಿಕ ಮುಂಡ್ಯ ಹಾಕುವ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಅದನ್ನ ಸಮರ್ಪಣೆ ಮಾಡುತ್ತಾರೆ. ಈ ದಂಡನಾಯಕ ಉಳ್ಳಾಲ್ದಿಗೆ ವರ್ಷಂಪ್ರತಿ ನಮ್ಮ ಹಿರಿಯವರು ಚೆಂಡನ್ನು ಕೊಡ್ತಾ ಇದ್ದರು. ಹಾಗೆ ದೊಡ್ಡಪ್ಪ ಮತ್ತು ಆಮೇಲೆ ನನ್ನ ಚಿಕ್ಕಪ್ಪನವರು ಅದು ವರ್ಷಂಪ್ರತಿ ಕೊಡ್ತಾಯಿದ್ರು. ಅವರೆಲ್ಲ ಕಳೆದ ಮೇಲೆ ಅವರ ಮಗ ನಾನೀಗ ಕೊಡ್ತಾ ಇದ್ದೇನೆ. ಈ ಚೆಂಡು ನಮ್ಮ ಸಮಗಾರ ಜಾತಿಯವರು ಕೊಡೋದು ವರ್ಷ ಅದು ಪದ್ಧತಿ. ಮತ್ತು ನಮ್ಮ ಪೊಳಲಿ ರಾಜರಾಜೇಶ್ವರಿ ದೇವಿಗೂ ನಮ್ಮ ಜಾತಿಯವರೇ ಕೊಡ್ತಾ ಇದ್ದಾರೆ. ಅದು ನಮ್ಮ ಒಂದು ಕರ್ತವ್ಯ. ಅದನ್ನು ನಾವು ಇಲ್ಲಿ ಮುಟ್ಟಿಸ್ತಾ ಇದ್ದೇವೆ. ಅದು ನಮ್ಮ ಭಾಗ್ಯ. ನಾವು ಚೆಂಡನ್ನು ಚರ್ಮವನ್ನು ಕಟ್ ಮಾಡಿ ಅದರೊಳಗೆ ತಾರೆ ಹೂ ಉಂಟಲ್ಲ ಅದನ್ನು ಸೆಟ್ ಮಾಡಿ ಗುದ್ದಿ ದೊಡ್ಡದು ಅದನ್ನು ಒಳಗೆ ಹಾಕಿ ಚೆಂಡನ್ನು ಮಾಡ್ತೇವೆ. ಅದಕ್ಕೆ 1-1.5 ದಿನ ಬೇಕಾಗುತ್ತೆ. ನಮಗೆ ಹಿರಿಯ ಉಳ್ಳಾಲ್ ದೇವರ ಇದ್ದಿದ್ದ ಕಾರಣ ಮೊದಲೇ ಅವರು ತಂದು ಹೇಳಿದವಾಗಲೇ ನಾವು ಪುನಃ ಚೆಂಡು ಒಂದೇ ದಿವಸದಲ್ಲಿ ಮಾಡಿಕೊಟ್ಟು ಒಂದು ದಿವಸ ಅದು ಈಗ ಸಮರ್ಥನೆ ಹೋಗಿ ನಾವು ಈಗ ಅವರ ಉಳ್ಳಾಲ್ ಜೊಟ್ಟಿಗೆ ಹೋಗಿ ಅಲ್ಲಿ ಸಮರ್ಥನೆ ಮಾಡ್ತೇವೆ. ಬಹುತೇಕ ದೇವಸ್ಥಾನದಲ್ಲಿ ಧ್ವಜಾರೋಹಣದಿಂದ ಜಾತ್ರೋತ್ಸವ ಆರಂಭಗೊಳ್ಳುತ್ತದೆ. ಆದರೆ ಮುಂಡ್ಯ ಹಾಕಿ ಚೆಂಡು ಉರುಳಿಸಿದ ಬಳಿಕ ನೇಮ ನಡಾವಳಿ ಆರಂಭಗೊಳ್ಳುವುದು ಬಲ್ನಾಡು ಕ್ಷೇತ್ರದ ವಿಶೇಷತೆಯಾಗಿದೆ. ಲೋಕೇಶ್ ಬನ್ನೂರು, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.